ಅದೇನು ಗೊತ್ತಿಲ್ಲ. ನಾನು ವಾಟ್ಸಪ್ಪಿಗೆ ಹೋದೆ. ನಾನು ಅದು ಕಾಣ್ತಾ ಇಲ್ಲ, ಬೇರೆ ಫೋನಲ್ಲಿ ಕಾಣ್ತಾನೆ ಇಲ್ಲ. ಪುನಃ ಸ್ಟಾರ್ಟ್ ಮಾಡಿದ್ದು. ಎಂಡ್ ಆಯ್ತು ಅದು, ಏನೋ ಗೊತ್ತಿಲ್ಲ, ಎಂಡ್ ಆಯ್ತು. ವಾಟ್ಸಪ್ಪಿಗೆ ನಾನು ಬೇರೆ ಫೋನಲ್ಲಿ ಲೈವ್ ಶೋ ಆಗ್ತಿರ್ಲಿಲ್ಲ ಈಗದ್ದು. ಅದಕ್ಕೆ ವಾಟ್ಸಪ್ಪಿಗೆ ಹೋದೆ ಶೇರ್ ಮಾಡ್ಲಿಕ್ಕೆ, ಅಲ್ಲಿ ಬರುವಾಗ ಎಂಡ್ ಆಯ್ತು. ಥ್ಯಾಂಕ್ ಯು ಶೋನು, ನವೀನ್, ಥ್ಯಾಂಕ್ ಯು. ಇವತ್ತು ಯಾರು ಬರ್ತಿಲ್ಲಪ್ಪ, ಏನು ಗೊತ್ತಿಲ್ಲ, ಬ್ಯುಸಿ ಅಂತ. ನಾಳೆ ಪೂಜೆ ಅಲ್ವಾ, ಎಲ್ಲ ಪ್ರಿಪರೇಷನ್ ಅಲ್ಲಿ ಇದ್ದಾರಂತ ಹೆಣ್ಮಕ್ಳೆಲ್ಲ. ಅಮ್ಮು ಇವತ್ತು ಲೇಟ್ ಬರ್ತಾರೆ, ಏನು ಬ್ಯುಸಿ. ಅಮ್ಮ ಬರುವಾಗ ನೀವು ಇರುದಿಲ್ಲ. ಥ್ಯಾಂಕ್ ಯು ಸೊ ಮಚ್. ನಿಮ್ದು ಲೈವ್ ಇಲ್ಲಲ್ಲ, ತುಂಬಾ ದಿನ ಆಯ್ತು. ಬೆಳಿಗ್ಗೆಯಿಂದ ರಾತ್ರಿ ತನಕ ಲೈವ್ ಆಗ್ತದೆ ಮಾರೆ. ಟೀ ಮತ್ತೆ ಕೊಡಿದ್ದು, ಫಸ್ಟ್ ಲೈವ್ಗೆ ಜಾಯ್ನ್ ಆಗೋದು. ಥ್ಯಾಂಕ್ ಯು. ಹೌದೌದು, ಬಿಸಿ. ಕಾಫಿ ಇಲ್ಲ, ನಾನು ಕಾಫಿ ಎಲ್ಲ ಕುಡಿದಿಲ್ಲ. ಆಯ್ತಾನೆ. ಥ್ಯಾಂಕ್ ಯು ಮಯೂರ್, ಥ್ಯಾಂಕ್ ಯು ಸೋ ಮಚ್. ಮುಕ್ತಿ ಬಂದಿದ್ರು, ಎಲ್ಲಿ ಹೋದ್ರೆ, ಅಲ್ಲೇ ವೇಟ್ ಮಾಡ್ತಾರ ಅಂತ. ಅಮ್ಮು ಬಾರೋ, ಬೇಗ ಬಾರೋ. ಅಷ್ಟು ಹೊತ್ತಿದ್ರು ಜಾಸ್ತಿನೇ ಬರ್ತಾ ಇಲ್ಲ ಈಗ, ವಾಚ್ ಅವರ್ ತುಂಬಾ ಕಡಿಮೆ ಬರ್ತಾ ಉಂಟು. 5 ಗಂಟೆ ಮಾಡಿ ಕೂಡ. ಶಿಲ್ಪಾ ಬಾರೋ, ಶಿಲ್ಪಾ ಚಾಯ್ ತಬೇ. ಏ ಶಿಲ್ಪಾ ಬಾರಲೇ. ಹಾಯ್ ಫ್ರೆಂಡ್ಸ್. ಈಗ ಯಾರ್ದು ಬ್ಲೂ ತೆಗೆದಿಲ್ಲ, ಇದು ಲೈವ್ ಇದ್ದು ಹೇಳಲಿಕ್ಕೆ ಆಗುದಿಲ್ಲ, ಅದಕ್ಕೆ ತೆಗಿತಾನಿಲ್ಲ. ಮತ್ತೆ ನಿನ್ನೆದ್ದು ಎಣ್ಸಿ ನಂಗೆ ನಗುವೇ ಬರ್ತಾ ಉಂಟು ಇದ್ರದ್ದು. ಆಯ್ತು ನಿಮ್ದು, ನಾನು ಚಾ ಕುಡಿದಿಲ್ಲಲ್ಲ. ಹೇಗೆ ಆಗ್ತದೆ ಗೊತ್ತುಂಟಾ, ನಾನು ಎಣಿಸುವಾಗ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಒಬ್ರನ್ನೊಬ್ರು ಹೇಳುದು, ನೀನ್ ಕೇಳು ಅಂತ. ಅವಸ ಕೇಳುವೆ. ಹಾಗೆ ನೀವಿಬ್ರು ಒಟ್ಟಿಗೆ ಇದ್ದೀರಲ್ಲಿ, ಒಬ್ರನ್ನೊಬ್ರು ದೂಡ್ತಾ ಇದ್ದೀರಂತ ಎಣಿಸ್ತಾ ಇದ್ದೆ. ನಾವ್ಸ ಕೇಳ್ಬೆ ನೀನ್ ಕೇಳ್ಬೆ. ಗೋಪಿ ತಿನ್ನು ಬನ್ನಿ. ಹೌದಾ, ಇವತ್ತು ಬೇಡ, ನಾಳೆ ಕೊಡಿ.
ನಾಳೆ ವೆಜ್ ಅಲ್ವಾ ಪೂಜೆಗೆ? ವೆಜ್ ಮಾಡ್ಬೇಕು ನಾಳೆ. ನಾಡ್ದು ವೆಜ್, 2 days ವೆಜ್. ನೀ ಕೇಳ್ಬೇ ಸುಮಿ. ಅವರಿಗೆ ಕನ್ನಡ ಬರ್ತಾ ಇದೆ ಶೆಫ್ಗೆ. ನವೀನ್ ಇದು ಶೋಣು ಮಾರಿ ಎಲ್ಲೆಲ್ಲಿ ಹೋಗ್ತಾ ಉಂಟು ಇವತ್ತು. ಸುಸ್ತಾಗಿದ ಶೋಣು. ಎಷ್ಟು ಮನೆ ಆಯ್ತು ಇವತ್ತು? ಆ ಮನೆ ಈ ಮನೆ, ಆ ಮನೆ ಈ ಮನೆ. ಟೋಪಿ ಬೇಕಾ, ಚಡ್ಡಿ ಬೇಕಾ, ಬನಿಯನ್ ಬೇಕಂತ ಸೇಲ್ ಮಾಡಿ ಮಾಡಿ ಸಾಕು ಶೋಣು ಮಾರಿಗೆ. ಶೋಣು ಹ್ಯಾಪಿ ಬರ್ಡೇ. ಅವರದ್ದು ಡೈಲಾಗ್ ನೀವೇ ಹಾಕ್ತೀರಾ ಅವರಿಗೆ ವಾಪಸ್? ನಿಮ್ದು ಬ್ರಷ್ ಅಂತೆ. ನೈಸ್ ಬ್ರಷ್. ಶಿಲ್ಪಾ ಅವರೇ ಹ್ಯಾಪಿ ಬರ್ಡೇ ಟು ಯು. ದಿನ ಬರ್ತ್ಡೇ ಅಲ್ವಾ? ಇಂಡಿಯನ್ ಪ್ಯಾಲೇಸ್. ಮತ್ತೆ ಶಿಲ್ಪ, ಅಡಿಗೆ ಆಯ್ತಾ? ನಾಳೆದೆಲ್ಲ ಆಯ್ತಾ ಪ್ರಿಪರೇಷನ್? ಥ್ಯಾಂಕ್ ಯು ಶೋನು ಅಂತೆ. ನಾಳೆದ್ದು ಪ್ರಿಪರೇಷನ್ ಆಯ್ತಾ ಎಲ್ಲ? ಮಾರ್ನಿಂಗ್ ಅಲ್ವಾ ಪೂಜೆ ಶಿಲ್ಪ? ಎಲ್ಲ ನೆನ್ಪೋಗಿದೆ ಮಾರೆ. ಈ ಲೈವ್ಗೆ ಕೂತು ಒಂದು ನೆನ್ಪು ಬರ್ತಿಲ್ಲ. ಇನ್ನು ನಡೀತಾ ಇದೆ ಅಕ್ಕ, ನಡೀತಾ ಇದೆ. ಓಕೆ ಓಕೆ. 2 ಗಂಟೆಗ ಪೂಜೆ? ಲೈವ್ ಇಲ್ಲ ಹಾಗಾದ್ರೆ ನಾಳೆ ಶಿಲ್ಪದ್ದು? ಅದಕ್ಕೆ ಮಧ್ಯಾಹ್ನ? ಬೆಳಿಗ್ಗೆನೆ ಮಾಡೋದು, ಮತ್ತೆ ಆಫೀಸ್ ಹೋಗ್ತಾರಲ್ಲ ಇವರು. ಎರಡು ಗಂಟೆಗೆ ಯಾಕೆ ಮಧ್ಯಾಹ್ನ ಮಾಡ್ತಾರ ಪೂಜೆ? ಇವತ್ತು ಯಾರಿಲ್ಲ ನೋಡಿ ಅಕ್ಕ. ನನ್ನ ಲೈವ್ ಟೈಮ್ 2 ಗಂಟೆಗೆ ಅಲ್ಲ, ಪೂಜೆ ಕೇಳಿದ್ ನಾನು. 2 ಅಂದ್ರೆ 12:30 ಇಯರ್. 12:30 1 2 ನನ್ನ ಊಟದ ಸಮಯ, ಆಟದ ಸಮಯ. ಶಿಲ್ಪ ಅವರೇ ಬೇರೆ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಹೌದಾ? ಯಾವುದು ಬೇರೆ ಚಾನಲ್? ಒಂದೇ ಆಗುದಿಲ್ಲ, ಎರಡನೇ ಹೇಗೆ ಸಂಬಳದು? ಪೂಜೆ ಮಾರ್ನಿಂಗ್ 6ಗೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಓಕೆ ಓಕೆ. ನಮ್ದು 6:30 ವರೆಗೆ ಆಗ್ತದೆ. 6:45 ವರೆಗೆ ಆಗ್ಬೋದಾ ಅಂತ ಹೇಳ್ಬೇಕು. ಬೇಗ ಇವತ್ತು ಬೇಗ ಎಂಡ್ ಮಾಡ್ಬೇಕು ಲೈವ್. ಮತ್ತೆ ದೇವರಿಗೆ ಎಂತ ಸ್ವೀಟ್ ಇಡ್ತೀರಿ ನೀವು? ಪೂಜೆ ಮಾರ್ನಿಂಗ್ ಏನು ಶೋನು? ಓಪನ್ ಯುವರ್ ಐಸ್. ಆಹಾ, ನೋಡಿ ಯಾರು ಹೆಣ್ಮಕ್ಳು ಯಾರು ಇಲ್ಲ ನೋಡಿ, ಎಲ್ಲ ಬಿಸಿ. ಹೆಣ್ಣು ಮಕ್ಕಳು ಬರ್ಲೇ ಇಲ್ಲ ಇವತ್ತು. ಆಚಾರ ಆಗ್ತಾನೆ ಇಲ್ಲ ಶಿಲ್ಪ, ತಲೆ ಕೆಟ್ಟು ಹೋಗಿದೆ. ಇನ್ನು 800 ಬೇಕು, ಯಾವಾಗ ಆಗ್ತದೆ ಗೊತ್ತಿಲ್ಲ. ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಯಾವಾಗ ಅಲ್ವಾ ಅಕ್ಕ? ಡ್ಯೂಟಿ ಹೋಗ್ತಾರಲ್ವಾ? ಹೌದೌದು. ಎಸ್. ಪ್ಲೇ ಲಿಸ್ಟ್ ಆನ್ ಮಾಡ್ತೀಯಾ ಶಿಲ್ಪ? ನಾನ್ ನಂದು ಮೋನ ಆದ್ಮೇಲೆ ನಿಮ್ದೆಲ್ಲ ಮಾಡ್ತೀನಿ. ಈಗ ಅಂದ್ರೆ ಚಾರ್ಜ್ ಇರುದಿಲ್ಲ. ಮಾಡುದಾದ್ರೆ ಮಾಡಿ. ಮತ್ತೆ ನಾನು ಈಗ ಚಾರ್ಜ್ ಇರುದಿಲ್ಲ ಮೊಬೈಲ್ ಅಲ್ಲಿ, 2 ಮೊಬೈಲ್ ಕೂಡ.
ಅಷ್ಟಾಗ್ತದೆ, ಲೇಟ್ ಆಗ್ತದಲ್ಲ ಮತ್ತೆ. ನೆಕ್ಸ್ಟ್ ನಂದು 4K ಆದ್ಮೇಲೆ ನಿಮ್ದು ಇಡ್ತೀನಿ ನಾನು, ಇಡುದಾದ್ರೆ ಇಡಿ. ಈಗ ನಂದೇ ಒಂದು ಫೋನಲ್ಲಿ ನಾನು ಮತ್ತೊಂದು ಐಡಿಯಲ್ಲಿ ನಂದೇ ಆನ್ ಇಡ್ತೀನಿ ನಾನು, ಒಂದು ಲೈವ್ ಇದ್ದು. ಅದಕ್ಕಾಗಿ ನಿಮ್ದು ಆಗುದಿಲ್ಲ. ನೈನ್ ಫ್ಯಾಮಿಲಿ, ಹಾಯ್ ನೈನ್, ವೆಲ್ಕಮ್ ಟು ಮೈ ಲೈವ್. ಹೌ कैसे हो आप? कहाँ से हो? हाँ नहीं नहीं सॉरी, कैसे हो आप? ಸೋನು, ಅದಕ್ಕೆ ಮಾರ್ನಿಂಗ್ ಮಾಡ್ತೀನಿ ಪೂಜೆ, ಅದಕ್ಕೆ ಮಾರ್ನಿಂಗ್ ಮಾಡ್ತೀನಿ. ಹೌದೌದು, ನಾವು ಕೂಡ ಹಾಗೆ. ಮತ್ತೆ ಇವ್ರು ಆಫೀಸ್ ಹೋಗ್ತಾರಲ್ವಾ, ಮಾರ್ನಿಂಗ್ ಮಾಡುದು. बढ़िया, आप सुनाओ? मैं भी बढ़िया हूँ. लाइव था आज आपका? बिजी थी आज, सॉरी. है नहीं आपका लाइव को, मंडे से आऊंगी, ओके ना? कल देखूंगी, कल नहीं तो मंडे से पक्का आऊंगी. ಹೌದು, ವೈಟ್ ಡಿಲೀಟ್ ಮಾಡಿ ಬಿಡಿ ಅನ್ನು. ಹೌದೌದು, ವೈಟ್ ಡಿಲೀಟ್ ಮಾಡಿ ಬಿಡಿ, ನಾನು ಮಾಡಿಬಿಡ್ತೀನಿ ಸುಮ್ಮನೆ. ತಲೆ ಬಿಸಿ ಮಾರ ಇದೆ. 4K ಮಾಡಿದ್ಮೇಲೆ ತುಂಬಾ ಕಷ್ಟ ಉಂಟು ಮತ್ತೆ. 4K ಆದ್ಮೇಲೆ ಖುಷಿ ಆಗುದು ನಾವು, ಆದ್ಮೇಲೆ ತುಂಬಾ ಕಷ್ಟ ಇದೆ. $100 ಆಗ್ಬೇಕು, ಆಮೇಲೆ ವ್ಯೂಸ್ ಬರ್ಬೇಕು, ಅಷ್ಟು ಈಸಿ ಇಲ್ಲ. ಪ್ಲೇ ಲಿಸ್ಟ್ ಆನ್ ಇಡ್ತೀಯಾ ಶಿಲ್ಪಾ? ಅದಕ್ಕೆ ಪ್ಲೇ ಲಿಸ್ಟ್ ಆನ್ ಮಾಡ್ತೀನಿ ನಿಜವಾಗ್ಲು. ಅಂದ್ರೆ ನಂದು ಯಾರ್ದು? ಈಗಂದ್ರೆ ನಾನು ಒಂದು ಫೋನಲ್ಲಿ ಖತಮ್ ಆಗ್ತದೆ ಎಲ್ಲ, ಸ್ವಿಚ್ ಆಫ್ ಆಗ್ತದೆ. ಅದು ನಿನ್ನೆ ಲೈವ್ ಆಗುವಾಗ್ಲೇ ಬಂದಾಗಿತ್ತು ಒಂದು ಫೋನು. ಅದು ಓಲ್ಡ್ ಫೋನ್ ಅಲ್ಲ, ಚಾರ್ಜ್ ಅಂದ್ರೆ ಫುಲ್ ಡೇ ಆನ್ ಇರ್ತದೆ ಅದು. ಮಾರ್ನಿಂಗ್ ಇಂದ 7:30 ಇಂದ ಆನ್ ಇರ್ತದೆ ಲೈವ್ಗೆ, ಸಪೋರ್ಟಿಗೆ. ಏನ್ ನಗ್ತಾ ಇರುದು? ನಿಮ್ದು ನೀವೇ ಇಡ್ತೀರಾ ಅದ್ರಲ್ಲಿ? ನೀವು ಇಡುದಾದ್ರೆ ಓಕೆ, ಬೇಡ ನಂದು. ಫ್ರೀ ಇದ್ರೆ ಇಡಿ, ಮತ್ತೆ ನಂದು 4K ಆದ್ಮೇಲೆ ನಿಮ್ದು ಇಡ್ತೇನೆ, ನಿಮ್ದು ಮತ್ತೆ ಹೊಸದ್ದು ಎರಡು ಮೊಬೈಲ್ ಅಲ್ಲಿ ಇಡ್ತೇನೆ. ಇಡುದಾದ್ರೆ ಇಡಿ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಗೊತ್ತುಂಟಲ್ಲ ಅದು. ನಿಜವಾಗ್ಲು ಅಂದ್ರೆ ಯಾರ್ದು? ಹಾಗಯ್ಯ ಮರ ನೈನ್. ಬಿಸಿಯಾ ಶಿಲ್ಪ? ಓಕೆ, ನೋಡಿದ್ದು ನೋಡ್ಬೇಡಿ. ಚೈತ್ರ ಬಂದ್ರು, ಹಾಯ್ ಚೈತ್ರ, ವೆಲ್ಕಮ್ ಟು ಮೈ ಲೈವ್, ಲೈಕ್ ಡನ್, ಥ್ಯಾಂಕ್ ಯು. ಬಿಸಿಯಾ ಎಲ್ರು? ಇವತ್ತು ಯಾರು ಕಾಣ್ತಾ ಇಲ್ಲ ನೋಡಿ, ಎಲ್ಲ ಪೂಜೆ ಉಂಟಲ್ಲ ನಾಳೆ, ಎಲ್ರು ಬಿಸಿ. ಆದ್ರೆ ಎಲ್ರಿಗೂ ಆಗುದಿಲ್ಲ ಮಾಡ್ಲಿಕ್ಕೆ, ಎಲ್ರು ಬಿಸಿ. ಅಮ್ಮ ಕಾಣ್ತಿಲ್ಲ. ಹಾಯ್ ಆಲ್ ಫ್ರೆಂಡ್ಸ್ ಹೇಳ್ತಿದ್ದಾರೆ ಚೈತ್ರ. ಟೀ ಎಲ್ಲ ಆಯ್ತಾ? ಅಡುಗೆ ಆಯ್ತಾ ಚೈತ್ರ? ಸಿಸ್ಟರ್ ನೋ ಟೀ, ಟೀ ಕುಡಿಯಲ್ಲ, ಟೀ ಕುಡಿಯಲ್ಲ ನಾನು, ಕಾಫಿ ಕುಡಿಯಲ್ಲ. ಹಾಯ್ ಶಿಲ್ಪ, ಗುಡ್ ಈವ್ನಿಂಗ್. ಕಾಫಿ ಟೀ ಆಯ್ತಾ? ಸಪೋರ್ಟ್, ಥ್ಯಾಂಕ್ ಯು.
ಥ್ಯಾಂಕ್ ಯು. ಕಾಫಿ ಟೀ ಕುಡಿಯಲ್ಲ ಸುಮಿ ಸಿಸ್ಟರ್. ನಾನು ಹೌದಾ, ನಾನು ಕುಡಿಯಲ್ಲ. ನಾನು ಕೂಡ ಕುಡಿಯಲ್ಲ, ನೀವು ಕುಡಿಯಲ್ಲ. ಥ್ಯಾಂಕ್ ಯು, ನೈಸ್ ಸಪೋರ್ಟ್. ಅದು ಸಪೋರ್ಟ್ ನೋಡಿ ನೋಡಿ ಸಾಕಾಗಿದೆ. ಇದು ಖುಷಿ ಆಗ್ತದೆ ನೋಡ್ಲಿಕ್ಕೆ. ರಾಮ್ ರಾಮ್ ರಾಮ್. ಏನಮ್ಮ? ಆಯ್ತಾಯ್ತು, ಅಡುಗೆ ಮಾಡ್ತಿದ್ದೀರಾ? ಓಕೆ ಮಾಡಿ. ಆಯ್ತು, ಚೈತ್ರ ಹೇಳ್ತಿದ್ದಾರೆ. ಏನು ಮೆಸೇಜ್ ಬರ್ತಾನಿಲ್ಲ? ಥ್ಯಾಂಕ್ ಯು. ಚೈತ್ರ ಬಿಸಿ ಇದ್ದೀರಾ? ಒಂದಿರ್ತೇನೆ, 5 ನಿಮಿಷ ಮೆಸೇಜ್ ಮಾಡ್ತೀನಿ. ಅಡುಗೆ ಮಾಡ್ತಾ. ಆಯ್ತಾಯ್ತು, ಅಡುಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇವತ್ತು ಯಾರಿಲ್ಲ ಶಿಲ್ಪ, ಎಂತ ಮಾಡುದು? ಏನ್ ಅಡುಗೆ ಶಿಲ್ಪ? ಅನ್ನ ಸಾಂಬಾರ್ ಅಷ್ಟೇ ಸಾಕ? ಅನ್ನ ಸಾಂಬಾರ್?
ಪ್ರೊಮ್ಯಾಕ್ಸ್ ನಿಮ್ದು ಕಿವಿ ಕಾಲಿಲ್ವಾ? ಮೂಗು, ಕಣ್ಣು, ನಾಲಿಗೆ ಇದ್ಯಾರು ಆರ್ಎಕ್ಸ್ ಬಂದ್ರು. ಹಾಯ್ ಆರ್ಎಕ್ಸ್, ಎಂಚ ಉಳ್ಳಾರು? ಸೌಖ್ಯ ಸೌಖ್ಯ ಮಲ್ಪದಾರೀರ್. ವೆಲ್ಕಮ್ ಟು ಮೈ ಲೈವ್. ಫಸ್ಟ್ ಟೈಮ್ ಬೈದರ್. ಸೌಖ್ಯ ಮಲ್ಪೆರೆಗೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬೈದರ್. ಥ್ಯಾಂಕ್ ಯು. ಆರ್ಎಕ್ಸ್ ಊರು ಅಲ್ಪ ಇರ್ನ ಆರ್ಎಕ್ಸ್. ಫಸ್ಟ್ ಟೈಮ್ ಅಲ್ಲ, ಬ್ಲೂ ಇದೆ ನಿಮ್ಗೆ. ಬ್ಲೂ ಇದೆ. ನಿಮ್ಮ ಪಾಪು ವಿಡಿಯೋ ನೋಡಿ ಕನೆಕ್ಟೆಡ್. ನಿಮ್ ಪಾಪ ಬ್ಲೂ ಇದೆ ನಿಮ್ಗೆ, ಹೊಸಬ್ರಲ್ಲ ನೀವು. ನಿಮ್ಮ ಪಾಪು ಅಂದ್ರೆ ಎಂತ? ನಿಮ್ಮ ಪಾಪು ವಿಡಿಯೋ ನೋಡಿ ಕನೆಕ್ಟೆಡ್ ಅಂದ್ರೆ ವಿಡಿಯೋ ನೋಡಲ್ಲ, ನಿಮ್ಗೆ ಬ್ಲೂ ಇದೆ. ನೀವು ಯಾರ ಗೊತ್ತಿದ್ದವರೇ. ಹೊಸಬ್ರಾದ್ರೆ ಬ್ಲೂ ಎಲ್ಲಿಂದ ಬರ್ತದೆ? ಚೀ ಕಳ್ಳ ಯಾರು? ಯಾರು ಶಿಲ್ಪ? ಸಿದ್ದುನಾ? ಯಾರು ಶಿಲ್ಪ? ಯಾಕೆ ನಗುದು? ನಿಮಗೆ ಹೇಳಿದ್ದು ಆರ್ಎಕ್ಸ್. ಹೌದು, ಆರ್ಎಕ್ಸ್ ಗೆ ಬ್ಲೂ ಇದೆ. ಇದು ಹೊಸಬ್ರಲ್ಲ ಇವರು. ಚೀ ಕಳ್ಳ ಅಂತ ಅದು ಹುಡುಗ ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ? ಅಯ್ಯೋ ಕರ್ಮ ಸುಮ್ಮನೆ. ಮತ್ತೆಂತ? ಹೌದು, ನಿಮ್ಮ ಪಾಪು ವಿಡಿಯೋ ನೋಡಿ ಕನೆಕ್ಟೆಡ್ ಹೇಳಿದ್ರಲ್ವಾ? ಆದ್ರೆ ಅವ್ರು ನೀವು ಅಲ್ಲ, ಇವತ್ತು ಕನೆಕ್ಟ್ ಆಗ್ಲಿಲ್ಲ. ಬ್ಲೂ ಇದೆ ಅವರಿಗೆ, ಅದೇ ಹೇಳುದು ನಾನು. ಕಳ್ಳ ಅಂದ್ರೆ ಅಲ್ವಾ, ಅದು ಹುಡುಗ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ಯಾರು ಗೊತ್ತಾ ಶಿಲ್ಪಗೆ? RX100. ಯಾರಮ್ಮ ಶಿಲ್ಪ? ಹೇಳ್ಬೇ. ಸಿದ್ದು? ನಾನು ಹೇಳಿದ್ ಶೋನುಗೆ, ನೀವಲ್ಲ, ಅವ್ರು ಹೇಳಿದಲ್ವಾ? ಅವ್ರು ಹೇಳಿದ್ ನೋಡಿ, ನಿಮ್ಮ ಪಾಪು ವಿಡಿಯೋ ನೋಡಿ ಕನೆಕ್ಟೆಡ್ ಅಂತ. RX ಹೇಳಿದ್ದು. ಮಿಸಸ್ ನಿಮಗೆ ಹೇಳಿದ್ದು ಅಂತ. ಅದು ಹೌದು, ಕರೆಕ್ಟ್. ಅಮ್ಮು ಎಲ್ಲಿ? ಏನು ಲೇಟ್ ಅಮ್ಮು? ವೆಯ್ಟ್ ಮಾಡ್ತಾ ನವೀನ್ ಬಂದ್ರು. ಅಮ್ಮು ಎಲ್ಲಿ ಅಂತ ಕೇಳಿ ಹೋದ್ರು. ಶಿಲ್ಪ ಹೇಳ್ತಿದ್ದಾರೆ ಅಮ್ಮು. ನಾಳೆಗೆ ಬ್ಯುಸಿ ಅಮ್ಮು? ಪ್ರಿಪೇರ್ ಆಗ್ತಾ ಇದ್ಯಾ? ಹ್ಯಾಪಿ ಬರ್ಡೇ ಪಾಪಾ. RX ನಂದು ಪಾಪುನ ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆ ನೋಡು. ಐ ಆಮ್ ಪ್ರೆಗ್ನೆಂಟ್. ಅಯ್ಯೋ ದೇವ. RX ನಂದು ಪಾಪು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಹೌದಾ? ಯಾರು ಕಾರಣ ಅದಕ್ಕೆ? ಬಿಜಿ ಸುಮಿ. ಆಯ್ತಾಯ್ತಮ್ಮ, ಗೊತ್ತಾಯ್ತು. ಅಮ್ಮ ಹ್ಯಾಪಿ ಬರ್ಡೇ ಟು ಯು. ಸರ್ವಣ, ಹಾಯ್ ಸರ್ವಣ, ಥ್ಯಾಂಕ್ ಯು ಸೋ ಮಚ್. ಇವರು ತೆಲುಗು ಅಲ್ವಾ? ಅಲ್ವಾ ಶಿಲ್ಪ? ನಿಮ್ಮ ಲೈವ್ ಅಲ್ಲಿ ಬಂದವರಲ್ವಾ? ಶಿಲ್ಪ ಅವರೇ ಅಂತ ಉಂಟು. ಸೂಪರ್, ಥ್ಯಾಂಕ್ ಯು. ಶೋಣ ಅಂತಿದೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸರ್ವಣ. ಥ್ಯಾಂಕ್ ಯು. ಇವರು ಎಲ್ಲಿವರು? ನಿಮ್ಮ ಲೈವ್ ಅಲ್ಲಿ ಇದ್ರಲ್ವಾ ಇವರು? ಶಿಲ್ಪ ಲೈವ್ ಅಲ್ಲಿ ತಮಿಳ್. ಹೌದು, ತಮಿಳು. ಮಾತಾಡು ಶಿಲ್ಪ ಸ್ವಲ್ಪ ಅವ್ರ ಹತ್ರ.
ಮಾತಾಡಬೇ, ನಂಗೆ ಬರ್ತಿಲ್ಲವೇ, ನೀನ್ ಮಾತಾಡಬೇ. ಸೋನು, ಯಾರ್ ಕಾರಣ ಪ್ರೆಗ್ನೆಂಟ್ ಆಗಿದ್ದೀರಿ? ಬಾಯ್ಬಿಡಿ ಬೇಗ. ಥ್ಯಾಂಕ್ ಯು ಸರ್ವನ ಸರ್ವನಾನ್ ಸರ್ವನ ಅಲ್ಲ, ಸರವನಾನ್ ಸರವನಾನ್ ತಮಿಳು ಅವರದ್ದು. ಸೂಪರ್, ಥ್ಯಾಂಕ್ ಯು ಸರ್ವನಾನ್. ಸೋನು, ನಾಳೆ ಪೂಜೆಗೆ ಬನ್ನಿ. ಏನೆಲ್ಲ ಸ್ವೀಟ್ ಉಂಟು? ಚಕ್ಕುಲಿ, ಕೋಡಿಬಡೆ ಎಲ್ಲ ಮಾಡಿದ್ದೀರಾ? ಥ್ಯಾಂಕ್ ಯು ಸರ್ವಣ್ಣ, ಥ್ಯಾಂಕ್ ಯು ಸೋ ಮಚ್. I give you one gift, Sarvana, okay? I'm watching your video. See, I'm watching your video from SK. Gift done. No. Wait. Sumi Dubai. I'll comment, okay? Sumi Dubai. ಗೋಧಿ ಪಾಯಸ, ಅನ್ನ ಸಾಂಬಾರ್, ಹೋಳಿಗೆ. ವಾವ್, ನೈಸ್, ಯಮ್ಮಿ ಯಮ್ಮಿ. ಗೋಧಿ ಪಾಯಸ ಐ ಲೈಕ್. ಹೋಳಿಗೆ ಆಲ್ಸೋ. ಪಾಯಸ ಮಾಡ್ತೀರಲ್ವಾ? ನಂಗೆ ಎಲ್ಲಿಂಟು ಟೈಮ್. ನಾಳೆ ಬೆಳಿಗ್ಗೆ ಪೂಜೆ ಆಗಿ ಸಪಟ್ಟಿಗೆ ಹೋಗ್ಬೇಕು. ನೋಡಿ, ಶಿಲ್ಪ ಕೂಡ, ಚೈತ್ರ ಕೂಡ ಸ್ವಲ್ಪ ಹೊತ್ತು ಬಂದು ಹೋದ್ರು. ಶಿಲ್ಪಮ್ಮ, ನಾಳೆ ನಾ ಬರ್ತೀನಿ ನಿಮ್ಮ ಮನೆಗೆ. ಅರ್ಧ ಕೆಜಿ ಗೋಲ್ಡ್ ಕೊಡ್ತೀಯಾ? ಗೋಲ್ಡ್ ಇದೆಯಾ ಅವ್ರ ಮನೆಯಲ್ಲಿ? ಗೋಲ್ಡ್ ಇಲ್ಲ ಅಂತೆ, ಗೋಧಿ ಪಾಯಸ ಆದ್ರೆ ಉಂಟಂತೆ. ಗೋಧಿ ಪಾಯಸ ತಿನ್ಕೊಂಡ್ ಬನ್ನಿ ಅಲ್ವಾ ಶಿಲ್ಪ? ಸ್ವಲ್ಪ ಗೋಧಿ ಕೊಡು ಅವರಿಗೆ, ಪಾಯಸ ಮಾಡ್ಕೊಂಡು ತಿನ್ಲಿ. ಲೆಟ್ಟನ್ ಶಿವರಾಮ್ ಸಿಂಗ್. ಹಾಯ್ ಶಿವರಾಮ್, ವೆಲ್ಕಮ್ ಟು ಮೈ ಲೈವ್. ಕहाँ से हो आप? ಇವ್ರು ಕೂಡ ತೆಲುಗಾ? ಇಲ್ಲಿ ಸ್ವಲ್ಪ ತೆಲುಗಿನವರು ಇದ್ದಾರೆ. ಸಂತು ಡಾರ್ಲಿಂಗ್, ಮಾತಾಡು ಸಂತು. ಇಲ್ಲೇ ಇದ್ದೀನಿ, ಸುಮ್ಮನೆ ಅಡಿಗೆ ಮಾಡ್ತಾ ಇದ್ದೆ. ಓಕೆ, ಮಾಡಿ. ನೀವು ಫ್ರೆಂಡ್ಸ್, ಪ್ಲೀಸ್ ಜಾಯಿನ್ ಮೀ. ಓಕೆ, ಐ ವಿಲ್ ಗಿವ್ ಯು ಒನ್ ಗಿಫ್ಟ್. ಮಿಸ್ಟರ್ ಹ್ಯಾಪಿ ಅಂತ ನಗ್ತಾ ಉಂಟು ಸೋನು. ಇಲ್ಲೇ ಇದ್ದೀನಿ ಚೈತ್ರ ಅವರೇ. ಚೈತ್ರ ಬಿಸಿ. ನೀವು ಫ್ರೆಂಡ್ಸ್, ಪ್ಲೀಸ್ ಜಾಯಿನ್ ಮೀ. ಗುಡ್ ಮಾರ್ನಿಂಗ್ ಶೋನು ಬ್ರದರ್, ಟೀ ಆಯ್ತಾ? ಫಾಸ್ಟ್ ಅಂತೆ. ಹಾಯ್ ಅಣ್ಣಯ್ಯ. ತುಂಬಾ ಸಬ್ಸ್ಕ್ರೈಬರ್ ಇದೆ ಅವರಿಗೆ ಅಲ್ವಾ? ಸರ್ವನಾನ್. ಓ, ಅವರು ಇವತ್ತು ಇವರ ಲೈವ್ಗೆ ಜಾಯಿನ್ ಆಗಿದ್ದಾರೆ ಅಲ್ವಾ? ಯಾರ ಲೈವ್ಗೆ ಜಾಯಿನ್ ಆದದ್ದು ಅವರು? ಅವ್ರ ಚಾನಲ್ ಇದು. ಗುಡ್ ಮಾರ್ನಿಂಗ್ ಚೈತ್ರ ಅವರೇ. ಎಸ್, ಕಾಫಿ ಹೇಳ್ತಿದ್ದಾರೆ. ಆಯ್ತಾ ಫ್ರೆಂಡ್, ಟೀ ಆಯ್ತಾ ಫ್ರೆಂಡ್ಸ್ ಹೇಳ್ತಿದ್ದಾರೆ. ಚೈತ್ರ ಲಾಫಿಂಗ್. ಶಿಲ್ಪಾ ದೀದಿ ಪ್ಲೀಸ್ ಜಾಯಿನ್ ಮೀ ಹೇಳ್ತಿದ್ದಾರೆ ಶಿವರಾಮ್ ಸಿಂಗ್. ಶಿಲ್ಪಮ್ಮ ಮೇಲೆ ನನ್ನ ಕಮೆಂಟ್ಗೆ ಉತ್ತರ ಬಂದಿಲ್ಲ ನಿಂದು. ನಾನೇ ಹೇಳಿದೆ ಅಲ್ವ ಉತ್ತರ. ಗೋಲ್ಡ್ ಕೊಡಲ್ಲ, ಗೋಧಿ ಕೊಡ್ತಾರೆ. ನೀವು ಫ್ರೆಂಡ್ಸ್ ಕನೆಕ್ಟ್ ಮೈ ಚಾನಲ್ ಪ್ಲೀಸ್. मैं अभी देती हूँ, एक गिफ्ट देती हूँ, ओके ना?
थोड़ा रुको, एक किसी का वीडियो देख रही हूँ, उसके बाद आपको देती हूँ सेकेंड ID से ಗಿಫ್ಟ್ ಮಾಡಿದ್ದೀನಿ. ನೋಡು ಅಣ್ಣಯ್ಯ. ಹೌದಾ, ನಾನೇ ಓದ್ಲಿಲ್ಲ ಅಂತ ಕಾಣ್ತದೆ. ಏನು ಮಾಡಿದ್ದಿ? ಒಕ್ಕೆ ಶೋಣ ಅಂತ ಉಂಟು, ಆಮೇಲೆ ಎಂತ ಉಂಟು? ಅಣ್ಣಯ್ಯ ಗೋಲ್ಡ್ ಅಂತ ನಗ್ತಾ ಇದ್ದಾರೆ. ಅಷ್ಟೇ. ಅಣ್ಣಯ್ಯ ಅಣ್ಣಯ್ಯ ಬಾರೋ. ನ್ಯೂ ಫ್ರೆಂಡ್ಸ್ ಪ್ಲೀಸ್ ಜಾಯ್ನ್ ಮೀ. ಶಿವರಾಮ್ ನೀವು ಕೊಡಿ, ನಾನು ಕೊಡ್ತೀನಿ. ಕನ್ನಡ ಅವರು? ನೀನು ಕೊಡು, ನಾನು ಕೊಡ್ತೀನಿ ಹೇಳಲಿಕ್ಕೆ. ಅರ್ಥ ಆಗ್ತದೆ ಅವರಿಗೆ ಕನ್ನಡ? ಎಂತ ಶಿಲ್ಪ ನೀನು. ವೇಟ್ ಶಿವರಾಮ್ ವೇಟ್, थोड़ा सा रुको, रुक जा। शिवराम को ब्लू दे दो यार, क्यों नहीं देते ब्लू? देखो आपका वीडियो देखेगा अभी, छोटा वीडियो। ओके देख लो। 209 है ना आपका? डन। वीडियो लाइक कर दो। 2010 हो गए देखो। ಓಕೆನಾ? ಶಿಲ್ಪ ದೀದಿ ಪ್ಲೀಸ್ ಜಾಯಿನ್ ಮೀ. ಕನ್ನಡ ಇವರು. ಎಂದು ಕೊಟ್ಟೆ ನೋಡಿ ಶಿವರಾಮ್. ಮೈ ಶಿಲ್ಪ. ಓಕೆ, ದಿಸ್ ಇಸ್ ಶಿಲ್ಪ, ಚಿಂತನ ಇಸ್ ಶಿಲ್ಪ. ಮೈ ಶಿಲ್ಪ ಅಲ್ಲ ಶಿವರಾಮ್. ದಿಸ್ ಇಸ್ ಶಿಲ್ಪ ID, ಸಪೋರ್ಟ್ ID. ಶಿವರಾಮ್ ಬ್ರದರ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್, ಪ್ಲೀಸ್ ರಿಟರ್ನ್. ಎಂತ? ಶಿವರಾಮ್ ಬ್ರದರ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್, ಪ್ಲೀಸ್ ರಿಟರ್ನ್. ಕನೆಕ್ಟ್ ಆಗ್ಬೇಕಾ, ರಿಟರ್ನ್ ಮಾಡ್ಬೇಕಾ? ಮಿಸ್ಟರ್ ಹ್ಯಾಪಿ ಚೋನು, ಏನ್ ಸಮಾಚಾರ ಮತ್ತೆ? ಹೊಟ್ಟೆಯಲ್ಲಿ ಮಗು ಉಂಟಂತೆ, ಯಾರು ಕಾರಣ ಅಂತ ಹೇಳಲಿಲ್ಲಲ್ಲ? ಇದು ನ್ಯಾಯವೇ? ಗಿಫ್ಟ್ ಅಂತ ಬರಿತೀರಿ, ಹಾಗೆಲ್ಲ ಬರಿಬಾರ್ದು. ಸುಮಿ ದುಬಾ ಆಯ್ತಾಯ್ತು, ಸುಮ दुबई लिखो यार. ओके, ಸಿಮಿ ದುಬೈ ಕ್ಯೂ ಲಿಖ್ತಾ है? ಸುಮಿ ಅವರೇ ಹೇಳಿ, ಯಾರು ಕಾರಣ ಅಂತ ಹೇಳ್ಬೇಕೀಗ. ವಾಟ್ ಮಿಸ್ಟರ್ ಫಾರೆಸ್ಟ್ ಟೇಕ್ ದಿಸ್. ವಾಟ್ ಮಿಸ್ಟರ್ ಫಾರೆಸ್ಟ್ ಟೇಕ್ ದಿಸ್. ಕೂಲಿಂಗ್ ಗ್ಲಾಸ್ ಕೊಡ್ತಿದ್ದಾರೆ. ಓಕೆ ಶೋಣು. 2010 ಎಲ್ಲಿ ಹೋದ ಶಿವರಾಮ? ಬಾರಯ್ಯ, ಗಿಫ್ಟ್ ಸಿಕ್ಕಿದೆ ಬಾ. ಪ್ರೋಮ್ಯಾಕ್ಸ್ ನಗಬೇಡ, ಬೇಗ ಹೇಳ್ಬೇಕು ನಂಗೆ. ಹೊಟ್ಟೆಯಲ್ಲಿರುವ ಮಗುಗೆ ಯಾರು ಕಾರಣ ಅಂತ ಹೇಳ್ಬೇಕು. ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಅಷ್ಟು ಬೇಗ ರಿಟರ್ನ್? ಮಂಜು ಬಂದ್ರು. ಹಾಯ್ ಮಂಜು, ಹೇಗಿದ್ದೀರಿ ಮಂಜು? ಹೇಗೆ ಬಂದ್ರಿ? ಶಿವರಾಮ್ ಗಿಫ್ಟ್ ಡನ್. ಶಿವರಾಮ್ ಎಲ್ಲಿಗೆ ಹೋಗಿದ್ದಾರೆ? ಗಿಫ್ಟ್ ತರ್ಲಿಕ್ಕೆ ಹೋಗಿದ್ದಾರೆ ಶಿವರಾಮ್. ಸ್ವಲ್ಪ ಚಾರ್ಜ್ ಮಾಡುವ ಮೊಬೈಲ್. ನನಗಿಂತಲೂ ಮೊಬೈಲ್ ಬ್ಯುಸಿ ಆಗಿದೆ ಈಗ. ಬೆಳಿಗ್ಗೆ ಎದ್ದು ಡ್ಯೂಟಿ ಸ್ಟಾರ್ಟ್ ಆಗ್ತಿದೆ ಮೊಬೈಲ್. ಹಾಯ್ ಮಂಜು, ಹೇಗಿದ್ದೀರಿ ಮಂಜು? ಊಟನಾ? ಇಲ್ಲಿ ಆಗುದು 6:30. ಊಟ ಆಗ್ಲಿಲ್ಲ, ಏನೋ ಒಂಚೂರು ತಿನ್ಕೊಂಡೆ. ಏನು ಮಾಡಿದ್ರಿ? ಏನು ಮಾಡಿದ್ದೆ? ಏನು ಮಾಡ್ಲಿಲ್ಲ ಅಡಿಗೆ. ನೆನ್ನೆದ್ದು ಪುಲಾವ್ ಇತ್ತು, ಅದನ್ನೇ ತಿನ್ನೋದು. ನಾಳೆ ಫ್ರೆಶ್ ಮಾಡ್ಬೇಕು. ಹಾಯ್ ಫ್ರೆಂಡ್ಸ್, ಊಟ ಅಡುಗೆಯಲ್ಲಿ ಬಿಸಿ ಎಲ್ರು. ಹಾಯ್ ಮಂಜು, ಟೀ ಆಯ್ತಾ? ಮಂಜು ಹಾಯ್ ಹೇಳ್ತಿದ್ದಾರೆ. ಪ್ರೋಮ್ಯಾಕ್ಸ್
ಪ್ರೋಮ್ಯಾಕ್ಸ್ ನ ಹೊಟ್ಟೆಯಲ್ಲಿ ಮಗುಂಟಂತೆ ನೋಡಿ, ವಿಚಾರಿಸಿ ಸ್ವಲ್ಪ. ಯಾಕೆ ಹಬ್ಬ ಅಂತಿದ್ದಾರೆ. ನಮ್ಮ ಟಿವಿ ನಮ್ಮ ಮನೆಯಲ್ಲಿ ಇದೆ. ಅದು ಯಾವುದು? ನಮ್ಮ ಟಿವಿ ನಮ್ಮ ಮನೆಯಲ್ಲಿ ಇದೆ, ಅದು ಯಾವುದು ನಮ್ಗೇನ್ ಗೊತ್ತು ಯಾವ್ದಂತ. ಓ ಬಂದ್ರು ಧ್ರುವ್ ಬಂದ್ರು. ವೆಲ್ಕಮ್ ವೆಲ್ಕಮ್ ಧ್ರುವ್, ಬನ್ನಿ ಬನ್ನಿ. ಹಾಯ್ ಹಾಯ್, ಹೇಗಿದ್ದೀರಿ? ಸೌಖ್ಯನಾ? ಹೌದಾ ಸುಮ್ಮನೆ? ಹೌದು, ವಿಚಾರಿಸಿ ಸ್ವಲ್ಪ. ಟೀ ಈ ಟೈಮಲ್ಲಿ ಇಲ್ವಾ? ಊಟದ ಟೈಮ್ ಅಲ್ವಾ? ಜಸ್ಟ್ ಕೇಳ್ಬೇಕಲ್ಲ ಏನಾದ್ರು, ಅದಕ್ಕೆ ಕೇಳಿದೆ. ಎಲ್ರು ಕೇಳ್ತಾರೆ ಟೀ ಆಯ್ತಾ ಅಂತ, ಅದಕ್ಕೆ ನಾನು ಕೂಡ ಕೇಳಿದೆ. ಪೆಟ್ರೋಮ್ಯಾಕ್ಸ್. ಊಟದ ಸಮಯ ಇದೆ, ಹೌದೌದು. ಈಗ ಆಟದ ಸಮಯ ಅಲ್ಲ, ಊಟದ ಸಮಯ. ಊಟ ಮಾಡ್ಬೇಕು. ಯಾವ ಟೈಮ್ ಆದ್ರೂ ಪರವಾಗಿಲ್ಲ, ಟೀ ಕುಡಿಯಕ್ಕೆ ಮಂಜು. ಹೌದೌದು, ಕೆಲವರಿಗೆ ಅದು ಕೂಡ ಉಂಟು. ಎಷ್ಟು ಟೀ ದಿನಕ್ಕೆ? ಸಿಗರೇಟ್ ತರನೇ ಕುಡಿತಾ ಇರ್ತಾರೆ. ಊಟ ಆಯ್ತಾ ಮಂಜು? ಎಲ್ಲಿ ಹೋಯ್ತು ಅದು ಪ್ರೋಮ್ಯಾಕ್ಸ್? ಬಿಡ್ಬೇಡಿ. ಹೊಟ್ಟೆಯಲ್ಲಿ ಮಗು ಉಂಟಂತೆ, ನೋಡಿ ನೋಡಿ, ಸ್ವಲ್ಪ ವಿಚಾರಿಸಿ. ಅದು ನೋಕಿಯ ಟೀ ಇರ್ಬೋದು ಚೈತ್ರಕ್ಕ. ಚೈತ್ರಲ್ಲ ಹೇಳಿ, ಶಿಲ್ಪ ಎಲ್ಲ ಹೇಳಿದ್ದು. ಅದು ಯಾವುದು ಇದು ಯಾವುದು? ಚೈತ್ರ ಏನ್ ಹೇಳಿದ್ರ? ಮಂಜು ಸ್ಕಿಪ್ ಆಯ್ತಾ ಅಂತ. ನಮ್ಗೆ ಟೈಮ್ ಇದೆ ಚೈತ್ರ. ಇರಬಹುದು ಧ್ರುವ, ಇರಬಹುದು ಹೇಳ್ತಿದ್ದಾರೆ. ನಿಮಗೆ ಟೈಮ್ ಇಲ್ವಾ? ಸಾರಿ ಸಾರಿ ಶಿಲ್ಪಕ್ಕ. 8 ಗಂಟೆ ಎಲ್ಲ ಊಟ ಮಾಡ್ಕೊಂಡ್ ಬನ್ನಿ. ನಗುದು ಯಾಕೆ? ಈ ನಗು ಶಿಲ್ಪವೇ, ಹೇಳ್ಬೇ ಯಾಕೆ ನಗು? ಒಂದು 5-6 ಇತ್ತು, ಖುಷಿ ಆಯ್ತು, ಈಗೆಲ್ಲ ಹೋದ್ರು. ಅಯ್ಯೋ ದೇವ, ಇನ್ನೆಷ್ಟು ಕೂತ್ಕೊಳ್ಬೇಕಪ್ಪ. ರಾಮ ರಾಮ, ಎಷ್ಟು ಕೂತ್ಕೊಳ್ಬೇಕಿನ್ನು ಅಲ್ವಾ? 80% ಚಾರ್ಜ್ ಕೂಡ ಆಗ್ತಿಲ್ಲ. ಸೋನು ಡೆಲಿವರಿಗೆ ಹೋದ್ರು ಅನ್ಸುತ್ತೆ. ಇಲ್ಲ ಇಲ್ಲ, ಟೈಮ್ ಇದೆ. ಇಷ್ಟು ಬೇಗ ಡೆಲಿವರಿಯಾ? ಏನೋ ತಿನ್ಲಿಕ್ಕೆ ಆಸೆ ಆಗಿದೆ ಏನೋ, ಅಲ್ಲಿಗೆ ಹೋಗಿದ್ದಾರೆ ತಿನ್ಕೊಂಡ್ ಬರ್ಲಿಕ್ಕೆ. ಆಯಾ ಬಾಯ್, कैसे हो? ವೆಲ್ಕಮ್ ಟು ಮೈ ಲೈವ್. ಶಿಲ್ಪಕ್ಕ ನೋಕಿಯ ಟಿವಿನ? ಡಬ್ಬ ಟಿವಿ, ಮುಂಚೆದು ಹಳೇದು ಡಬ್ಬ ಟಿವಿ ಬರ್ತದಲ್ಲ, ಓಲ್ಡ್, ಅದೇ ಇರ್ಬೋದು. ರಾಮಾಯಣ ಎಲ್ಲ ಬರ್ತಿತ್ತಲ್ವಾ, ಅದ ಕಾಲದ್ದು. ಚೈತ್ರ ಜಿ ರಿಟರ್ನ್ ಮಾಡಿ. ಎಂತ? ಚೈತ್ರ ಜಿ ರಿಟರ್ನ್ ನಹಿ ಕಿಯಾ ಆಪ್ನೆ ಕಲ್ಸೆ. ತಲೆ ತಿಂತಾರಪ್ಪ, ಮಾಡಿದ್ರು ಮಾಡಿಲ್ಲ ಅಂತಾರೆ ಇವರು. ಹಬ್ಬ ಪರವಾಗಿಲ್ಲ ಮಾಡಿ, ನಾವು ಆ ರೀತಿ ಅಲ್ಲಿ ಟೈಮಿಂಗ್ ಇದೆ, ಆ ರೀತಿ ಇಲ್ಲ, ಟೈಮಿಂಗ್ಸ್ ಇದೆ. आज मेरी लाइफ में कोई नहीं आया. बिजी थी मैं, देखा बिजी थी. 95 करवा दो. ओके ओके, रुकना चाहिए इधर, रुकेगा तो देगा. ಅಭಯ್, ನಿಮ್ಮ ಗಿಫ್ಟ್ ಬಂದಿಲ್ಲ ನೋಡಿ, ಚೆಕ್ ಮಾಡಿ ಕೊಡಿ ಬ್ರದರ್, ನಾನು ಕೊಡ್ತೀನಿ. चैत्र को नहीं मिला बोलता है आपका गिफ्ट, चेक करो. देखो मैंने, आप किसी की लाइफ में थी, हमारे लाइफ पे नहीं आया. उधर भी जाना है ना, कहाँ जाऊं मैं? मुझे कौन अच्छे से सपोर्ट करते हैं उधर जाती हूँ मैं. वो लोग भी मुझे सपोर्ट करता है, सपोर्ट मैसेज डालता है, मुझे भी जाना चाहिए ना. टाइम है तो आती हूँ, टाइम नहीं तो क्या करने का.
फोन फ्री नहीं है ना? कल प्लीज हमारी लाइफ पे आना। ओके ओके, टाइम मेरा फोन फ्री है तो आऊंगी। मैं आधा आधा घंटा सबको कंटिन्यूसली सपोर्ट देती हूँ। ಸಪೋರ್ಟ್ ಮೆಸೇಜ್ ಸುಮಿ ಬಾಯ್. ಓಕೆ, ಇಷ್ಟು ಬೇಗನಾ ಮಂಜು? ಓಕೆ, ಊಟ ಮಾಡ್ಕೊಂಡು ಬನ್ನಿ ಮತ್ತೆ ಫ್ರೀ ಆದ್ರೆ. हम तो आपका सपोर्ट करते हो ना? करते हो ಫ್ರೆಂಡ್ಸ್. ಊಟಕ್ಕೆ ಬನ್ನಿ. ಏನು ಊಟ ಮಂಜು? ಏನ್ ಮಾಡಿದ್ದಾರೆ ಇವತ್ತು ಮನೆಯಲ್ಲಿ? ಓಕೆ सिस्टर, ಇವರು ಗಿಫ್ಟ್ ಕೊಟ್ಟಿಲ್ಲ ಸಿಸ್ಟರ್, ಆದ್ರೂ ರಿಟರ್ನ್ ಕೇಳ್ತಾರೆ. चैत्र को आपने गिफ्ट दिया क्या? चेक करो। हमेशा रिटर्न पूछते हो आप, देता नहीं, वीडियो भी नहीं देखते हो। ಹಲೋ ಅಬ್ಬಾಯ್, ಅಂದ್ರೆ ಲೈವ್ ಮುಗಿನೆ. ಥ್ಯಾಂಕ್ ಯು ಗೀತಾ, ಲೈಕ್ ಡನ್, ಥ್ಯಾಂಕ್ ಯು. ಮುಗಿನೇರ್ನ ಲೈವ್ ಎಡ್ಡೆ ಒಗಟ್ ಪಣ್ಪೊಲತೆ ಹಿಟ್ನ ಮಗಲ್. ಬೊಕೊಂಜಿಟ್ನ ಪುದಾರ್ದ ಉಂಡತೆ ಆರೆಗ್ ಪೋಪರ ಇರು ದಿನಾಲ ಬರ್ಪುಜರ ಅಂದತೆ. ಅಂದು ರಾಧನ ಬಂದ್ರು. ಹಾಯ್ ರಾಧನಾ, ವೆಲ್ಕಮ್. ಕವಿತಾ ಕವಿತಾ ಕುಟುಂಬ, ಕವಿತಾ ಚವನ್ ಕುಟುಂಬ. ಹಾಯ್ ಸುಮಿ, ಹಾಯ್ ಹಾಯ್ ಕವಿ. ಫಸ್ಟ್ ಟೈಮ್ ಬಂದಿದ್ದೀರಲ್ವಾ ಲೈವ್ಗೆ? ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ಕವಿತಾ ಚಾವನ್ ಕುಟುಂಬ ಫಸ್ಟ್ ಟೈಮ್ ಅಂತ ಕಾಣ್ತದೆ. ಚೆಕ್ ಮಾಡ್ತೀನಿ, ಸೆಕೆಂಡ್ ಐಡಿಯಲ್ಲಿ ನಿಮಗೆ ಕೊಟ್ಟಿದ್ದಾನು ನೋಡ್ತೀನಿ ನಾನು.